ಕರಾವಳಿಯ ಕ್ರೈಸ್ತರಿಗೆ ಇಂದು ವಿಶೇಷ ದಿನ. ಗತಿಸಿದ ಪಿತೃಗಳಿಗೆ ಪೂಜೆ ಸಲ್ಲಿಸುವ ಸುದಿನ. ಕ್ರೈಸ್ತರು ಈ ಹಬ್ಬವನ್ನ ಅಲ್ಮಂಚೋದ್ದೀಸ್ ಅಂತ ಕರೆಯುತ್ತಾರೆ. ಮನೆ ಮತ್ತು ಎಲ್ಲೆಡೆಯೂ ಹಬ್ಬದ ವಾತಾವರಣ. ಪರ ಊರುಗಳಲ್ಲಿ ಇರುವವರು ಕೂಡ ಇಂದು ಊರಿಗೆ ಬಂದು ತಮ್ಮ ಪಿತೃಗಳಿಗೆ ಗೌರವ ಅರ್ಪಿಸುತ್ತಾರೆ. ತುಳುನಾಡಿನ ಸಂಪ್ರದಾಯಗಳ ಜೊತೆ ಬೆರೆತು ಹೋದಂತಹ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಸಮುದಾಯದ ಒಂದು ಅಪರೂಪದ ಆಚರಣೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹಿಂದೂಗಳ ಅತಿ ದೊಡ್ಡ ಹಬ್ಬ ದೀಪಾವಳಿ ಸಂಭ್ರಮ ಮುಗಿತು. ಕರಾವಳಿಯಲ್ಲಿ ದೀಪಾವಳಿಯನ್ನ ಸತ್ತವರ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಕ್ರಿಶ್ಚಿಯನ್ ಸಮುದಾಯದಲ್ಲೂ ನವೆಂಬರ್ 1, 2ನೇ ತಾರೀಕಿಗೆ ಒಂದು ಬಗೆಯ ದೀಪಾವಳಿ ನಡೆಯುತ್ತೆ. ಇಲ್ಲಿ ಮೃತರ ಆತ್ಮಗಳಿಗೆ ಗೌರವ ನೀಡಲಾಗುತ್ತೆ. ಮೃತರ ಆತ್ಮದ ಮೋಕ್ಷಕ್ಕಾಗಿ ಪ್ರಾರ್ಥನೆ ಸಲ್ಲಿಸುವ ಈ ಪದ್ಧತಿಯು ಪರಂಪರೆಯಿಂದ ನಡೆದುಕೊಂಡು ಬಂದಿದೆ. ಹಿಂದೂಗಳು ದೀಪಾವಳಿ ಮತ್ತು ಪಿತೃಪಕ್ಷದಲ್ಲಿ ಸತ್ತವರ ಸಂತೃಪ್ತಿಗಾಗಿ ಹಬ್ಬದ ಅಡುಗೆ ಮಾಡಿ ಬಡಿಸುವುದು ರೂಢಿ. ಅದೇ ಪ್ರಕಾರ ಕ್ರೈಸ್ತರು ಅಲ್ಪಾಚೋದೀಸ್ ಅಂದರೆ ಸಮಾಧಿ ಹಬ್ಬದ ದಿನ ಇದೇ ಮಾದರಿಯ ಪೂಜೆಗಳನ್ನ ಮಾಡ್ತಾರೆ. ಸಮಾಧಿ ಸ್ಥಳವನ್ನ ಅಲಂಕರಿಸಿ ಹೂವಿಟ್ಟು ಪ್ರಾರ್ಥಿಸಿ ಬಲಿ ಪೂಜೆಯನ್ನ ನಡೆಸಿ ತಮ್ಮ ಶ್ರದ್ಧೆಯನ್ನ ಸಮರ್ಪಿಸ್ತಾರೆ. या जीवित मौसम जो सदा निकुंज दे उपकारी मना जीवों का उत्पादन बता ಪ್ರತಿಯೊಬ್ಬರು ಮರಣ ಹೊಂದಿದ ಎಲ್ಲರೂ ದೇವರ ಆಸ್ಥಾನಕ್ಕೆ ಬರಬೇಕಂತ ಪ್ರಭು ಯೇಸು ಸ್ವಾಮಿಯವರ ಆಸೆ. ಹೀಗಿರುವಾಗ ಈ ಜಗತ್ತಿನಲ್ಲಿ ಸರ್ವರು ದೇವರ ಪ್ರೀತಿಯಿಂದ ಮಾನವರ ಪ್ರೀತಿಯಿಂದ ಬೆಳೆಯುತ್ತೇವೆ. ಆದರೆ ಆಗಾಗ್ಗೆ ನಾವು ತಪ್ಪು ಮಾಡುವರಾಗಿದ್ದೇವೆ. ಎಲ್ಲರಿಗೂ ಸ್ವರ್ಗ ಸಾಮ್ರಾಜ್ಯ ಬೇಕು, ಅದು ಸಿಗುವುದು ಸಾಧ್ಯತೆ ಇದೆ. ಆದರೆ ಕೆಲವೊಮ್ಮೆ ನಾವು ಮಾಡಿದ ತಪ್ಪುಗಳಿಗೆ ನಾವು ಶಿಕ್ಷೆ ಅನುಭವಿಸುವ ಪರಿಸ್ಥಿತಿ ಬಂದಾಗ ಅದಕ್ಕೆ ನಮ್ಮ ಪ್ರಾರ್ಥನೆಯು ತುಂಬ ಅಗತ್ಯ. ಅಪ್ಪಟ ತುಳುನಾಡಿನ ಆಚರಣೆಗಳನ್ನ ಈ ಸಮಾಧಿ ಹಬ್ಬ ನೆನಪಿಸುತ್ತೆ. ಅಲ್ಪಾಂಚೋ ದೀಸ್ ಹಬ್ಬದ ಮುಂಚಿನ ರಾತ್ರಿಯ ಚರ್ಚ್ಗಳಲ್ಲಿ ಗತಿಸಿದವರ ಸಂಸ್ಮರಣಾ ಕಾರ್ಯಕ್ರಮ ಆರಂಭವಾಗುತ್ತೆ. 1 ವಾರಗಳ ಮುಂಚೆ ಸಮಾಧಿ ಸ್ಥಳವನ್ನ ಸ್ವಚ್ಛ ಮಾಡಿ ಅಲಂಕಾರ ಮಾಡಲಾಗುತ್ತೆ. ಎಲ್ಲದಕ್ಕೂ ಮೊದಲು ಸಂತರ ನೆನಪು ಮಾಡಿಕೊಂಡು ಗೌರವ ಸಲ್ಲಿಸಲಾಗುತ್ತೆ. ಚರ್ಚ್ಗೆ ತೆರಳಿ ಕ್ಯಾಂಡಲ್ ಬೆಳಗಿ ಮೆರವಣಿಗೆಯಲ್ಲಿ ಸಾಗಿ ಸಮಾಧಿಗಳ ಮುಂದೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಕ್ಯಾಂಡಲ್ ಅಗರಬತ್ತಿ ಹಚ್ಚಿ ಗತಿಸಿದ ಆತ್ಮಗಳಿಗೆ ಮೋಕ್ಷ ದೊರಕಲಿ ಎಂದು ಧರ್ಮಗುರುಗಳು ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಪ್ರತಿಯೊಂದು ಮನೆಯವರು ಬಂದು ತಮ್ಮ ಕುಟುಂಬದಲ್ಲಿ ಗತಿಸಿದವರ ಸಮಾಧಿಯ ಮುಂದೆ ಧರ್ಮ ಗುರುಗಳ ಉಪಸ್ಥಿತಿಯಲ್ಲಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಇದರಿಂದ ಅಗಲಿದವರು ಸಂತೃಪ್ತಿಗೊಂಡು ಕುಟುಂಬದ ಕ್ಷೇಮಕ್ಕಾಗಿ ಯೇಸುವಿನ ಮೊರೆ ಹೋಗ್ತಾರೆ ಅನ್ನೋದು ನಂಬಿಕೆ. ಪರ ಊರುಗಳಲ್ಲಿ ಇರುವವರು ಕೂಡ ಬಂದು ತಮ್ಮವರ ಸಮಾಧಿಗೆ ಪೂಜೆಯನ್ನ ಮಾಡ್ತಾರೆ. ನಮ್ಮ ನಗಲಿದ ಪ್ರೀತಿ ಪಾಸ್ತರಿಗೋಸ್ಕರ, ಮತ್ತೆ ಆಕಸ್ಮಿಕವಾಗಿ ಯಾರೆಲ್ಲ ಮರಣ ಹೊಂದಿದ್ದಾರೆ ಅವರಿಗೋಸ್ಕರ, ಮತ್ತು ಯಾರ ಆತ್ಮಗಳಿಗೆ ಪ್ರಾರ್ಥನೆ ಮಾಡುವವರು ಯಾರೂ ಇಲ್ಲ ಅವರಿಗೋಸ್ಕರ ಕೂಡ ಇಲ್ಲಿ ಪ್ರಾರ್ಥನೆ ನಡೆಯುತ್ತದೆ. ಅದರ ನಂತರ ಪವಿತ್ರ ನೀರಿನಿಂದ ಈ ಇಡೀ ದಪಸ್ಥಳವನ್ನು ಶುದ್ಧ ಮಾಡ್ತಾರೆ. ಮತ್ತು ಪುನಃ ಪ್ರಾರ್ಥನೆಗಳು ನಡೆಯುತ್ತವೆ. ಕೊಂಕಣಿ ಕರಾವಳಿಯಲ್ಲಿ ಹಾಗೂ ಹೆಚ್ಚಿನ ಕಡೆಯಲ್ಲಿ ಈ ದಿವಸ ಒಂದು ದೋಸೆ ಮಾಡುವ ಒಂದು ಕ್ರಮವಿದೆ. ದೋಸೆ ಮಾಡಿ ನಮ್ಮ ನಗಲಿದ ಅವರಿಗೋಸ್ಕರ ನಾವು ಇಡುವುದಂತ ಒಂದು ಕ್ರಮವಿದೆ. ಪ್ರತಿಯೊಂದು ಧರ್ಮವು ಆ ನೆಲದ ಆಚರಣೆಗಳನ್ನ ಪಾಲಿಸುವುದು ಸೌಹಾರ್ದತೆಯ ಸಂಕೇತ. ತುಳುನಾಡ ಹಿಂದೂಗಳ ದೀಪಾವಳಿಯನ್ನೇ ಹೋಲುವ ಈ ಕ್ರಿಶ್ಚಿಯನ್ ಪೂಜಾ ಪದ್ಧತಿ ಕರಾವಳಿಯ ವಿಶೇಷ. ಪಿತೃಗಳ ಆತ್ಮಕ್ಕೆ ಮೋಕ್ಷ ಸಿಕ್ಕರೆ ಬದುಕಿರುವ ಜನಾಂಗಕ್ಕೂ ನೆಮ್ಮದಿ ಅನ್ನೋದು ಈ ಆಚರಣೆಯ ಹಿಂದಿನ ಆಶಯ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಲ್ಲ, ನ್ಯೂಸ್ 24x7 ಉಡುಪಿ.